Iru pira keluar ama itu keluar deh. Duru hopin valle. Amma ink door open mantidu ber. Hai babu, door open. Ini door open, yang door open. ಇವಾಗ ನಾವು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಂಗಳೂರಿನ ದಸರಾ ಹೇಗಿದೆ ಅಂತ. ಫುಲ್ ಕಲರ್ಫುಲ್ ಲೈಟ್ಸ್. ದಸರಾಕ್ಕೆ ಮಂಗಳೂರು ನಗರ ತುಂಬ ಅಂಗಡಿ, ಬಿಲ್ಡಿಂಗ್, ರೋಡ್ ಲೈಟ್ನಿಂದ ಕಂಗೊಳಿಸುತ್ತಿದೆ. ಕಲರ್ ಲೈಟ್ನಿಂದ ಮಂಗಳೂರು ನಗರ ರಾತ್ರಿಯ ಸೊಬಗನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಶಾರದಾ ಮಾತೆಯ ಕಟೌಟ್, ಅಲ್ಲಲ್ಲಿ ದಸರಾ ಹಬ್ಬದ ಶುಭಾಶಯ ಫ್ಲೆಕ್ಸ್ಗಳು ಕಾಣಸಿಗುತ್ತವೆ. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಮಂಗಳೂರು ದಸರಾಕ್ಕೆ ಹೆಸರುವಾಸಿ. ದೇವಸ್ಥಾನದಲ್ಲಿ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಿದ್ದಾರೆ. ಬನ್ನಿ ನಮ್ಮ ಮಂಗಳೂರು ದಸರಾವನ್ನು ನೋಡೋಣ. ನೋಡಿ, ರಸ್ತೆಯ ಎರಡೂ ಬದಿ ಎಡ ಮತ್ತು ಬಲಭಾಗದಲ್ಲಿ ಲೈಟಿಂಗ್ ಮಾಡಿದ್ದಾರೆ. ಈ ಲೈಟಿಂಗ್ನಿಂದ ಮಂಗಳೂರು ನಗರ ಫುಲ್ ಕಲರ್ಫುಲ್ ಆಗಿ ಕಂಗೊಳಿಸುತ್ತಿದೆ.
Jangan 2 menit dulu nih, merah penuh.
ನೋಡಿ, ದೇವಸ್ಥಾನದ ಮೇಲಿಂದ ತೆಗೆದ ಚಿತ್ರಣ. ಇಡೀ ದೇವಸ್ಥಾನ ವಿದ್ಯುತ್ ಅಲಂಕಾರದಿಂದ ಹೇಗೆ ಕಂಗೊಳಿಸುತ್ತಿದೆ ಅಂತ ನೋಡಿ. ಸಾದರಪಡಿಸಿದ್ದಾಳೆ. ಶಮ್ಯಾ ಮೆಲ್ಕರ್, ಹಾಗೆ ಪ್ರಣತಿ ಶ್ರದ್ಧಾ ಕನ್ನಡಕ, ಅವಳು ಹಾಗೆ ಇಲ್ಲಿ ಕಾಲ್ ಸ್ಟ್ರೀಟ್ ಸ್ನಾತಕೋತ್ತರ ಪದವಿಯನ್ನು ಕಾಲೇಜಲ್ಲಿ ಮಾಡ್ತಾ ಇದ್ದಾಳೆ. ಪರೀಕ್ಷೆಗಳು ನಡೀತಾ ಇವೆ. ನಾಳೆ ಬೆಳಿಗ್ಗೆ ಪರೀಕ್ಷೆ ಇದೆ. ಇಲ್ಲಿಂದ ಓದಿ ನಾಳೆ ಪರೀಕ್ಷೆಯನ್ನು ಬರೀಬೇಕು ಅವಳು. ಇನ್ನು ಯಶ್ವಿತಾ ಆಡಿಯಾಲಜಿ ಥೆರಪಿಯನ್ನು ಮಾಡ್ತಾ ಇದ್ದಾಳೆ. ಹಾಗೆ ಶುಭಶ್ರೀ ಪಾಂಡವೆಂಗಳೂರು, ಹಾಗೆ ಖುಷಿ ಬಂಟ್ವಾಳ ಇವರೆಲ್ಲ ಪದವಿ ಸ್ನಾತಕೋತ್ತರ ಹಾಗೂ ವ್ಯಾಸಂಗ ಮುಗಿಸಿ ವೃತ್ತಿಯನ್ನು ಕೈಗೊಂಡಿರುವಂಥವರ ವಿದ್ಯಾರ್ಥಿನಿಯರು. ಹಾಗೆ ಆ ಕಡೆಯಿಂದ ಕುಳಿತಿರುವವರು ನಂದಿನಿ ನಾಯರ್ ಪಾಣೆಮಂಗಳೂರು, ಹಾಗೆ ನಿರೀಕ್ಷಾ ಬಂಟ್ವಾಳ, ಪಂಚಮಿ. ಯಕ್ಷಗಾನ ಈ ವೇದಿಕೆಯಲ್ಲಿ ನಡೆಯಲಿದೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಬಯಸಿಕೊಳ್ತಾರೆ. ವಂದನೆಗಳು. ಮಂಗಳೂರು ಶ್ರೀ ಗೋಕರ್ಣ ಕ್ಷೇತ್ರ ಇಲ್ಲಿ ವೈಭವದ
ದಸರಾ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಸಾಂಸ್ಕೃತಿಕ ಕಾರ್ಯಕ್ರಮವು ನೃತ್ಯ ರಂಜಿನಿ ಅನ್ನುವಂತಹ ಒಂದು ವಿಶೇಷವಾದ ನೃತ್ಯ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ವಿಶೇಷವಾದಂತಹ ತಂಡ ಶ್ರೀದೇವಿ ವಿದ್ಯಾಧಾರಣ ಕಲಾಕೇಂದ್ರ ವೆಂಕಟೇಶ್ವರ ಬಿದ್ದೂರು. ಈ ತಂಡದ ವಿವಿಧ ಪ್ರತಿಭೆಗಳಿಂದ ಅನಾವರಣಗೊಂಡಂತಹ ಈ ಪ್ರದರ್ಶನ ಬಹಳಷ್ಟು ಜನಮಂದಿಗಳು ಮೆಚ್ಚುಗೆಗಳಿದ್ದಾರೆ. ಅದೇ ರೀತಿ ದೇಶ ವಿದೇಶಗಳಲ್ಲಿ ನೇರ ಪ್ರಸಾರ ಮೂಲಕವಾಗಿ ವೀಕ್ಷಿಸಿದಂತಹ ಎಲ್ಲ ಮಂದಿರಗಳಿಗೆ ವೈಭವದ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರದರ್ಶಿಸಿದಂತಹ ಈ ನಮ್ಮ ತಂಡಕ್ಕೆ ಗೌರವದ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಅವರನ್ನು ಗೌರವಿಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತಂಡದ ನೃತ್ಯ ನಿರ್ದೇಶಕಿ ಅದೇ ರೀತಿ ನೃತ್ಯ ಗುರುಗಳಾದಂತಹ ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ತಮಗಿದು ಕ್ಷೇತ್ರದ ವತಿಯಿಂದ ಅಭಿನಂದನೆಗಳು. ಈ ಒಂದು ಗೌರವಪೂರ್ಣವಾದಂತಹ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು, ವಂದನೆಗಳು. ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಶಾರದಾ ಯಕ್ಷಕಲಾ ಕೇಂದ್ರ ರಿಜಿಸ್ಟರ್ಡ್ ಉರೋಷ್ಣೂರು ಮಂಗಳೂರು ಈ ಒಂದು ತಂಡದ ವಿವಿಧ ಪ್ರತಿಭೆಗಳೆಲ್ಲ ವಿದ್ಯಾರ್ಥಿಗಳು ಈ ತಂಡದಲ್ಲಿ ಸದಸ್ಯರಾಗಿರುತ್ತಾರೆ. ಆ ತಂಡದಿಂದ ಮಹಿಷವಾದಿ ಆಗುವಂತಹ ಆಖ್ಯಾನವು चलो गाड़ी में डाउन करने फोटो खोले निकल खोल खोल उधर N990 Skoda गाड़ी A54 N990 Skoda गाड़ी
ನೀರು ಗುರ್ಮ Jadi? Ang lang. ನಿರೀಕ್ಷೆ ಎಂಬ ಮಗು ಇಲ್ಲಿ ದೇವಸ್ಥಾನದ ಆಫೀಸಲ್ಲಿದೆ. ದೇವಸ್ಥಾನದ ಆಫೀಸ್ನಲ್ಲಿ ನಿರೀಕ್ಷೆ ಎಂಬ ಹೆಣ್ಣು ಮಗು ಇದೆ. ದಯವಿಟ್ಟು ಆ ಮಗುವಿನ ತಾಯಿ ಅಥವಾ ತಂದೆ ಯಾರಾದರೂ ಬಂದು ಆ ಮಗುವನ್ನು ದೇವಸ್ಥಾನದ ಹತ್ತಿರನೇ ಮಿನಿ ಎಕ್ಸಿಬಿಷನ್ ಕೂಡ ಇತ್ತು. ಇಲ್ಲಿ ಮಕ್ಕಳು ಫ್ಯಾಮಿಲಿಗೆ ತಿರುಗಾಡಲು ಹಾಗೂ ಆಟವಾಡಲು ವಿವಿಧ ರೀತಿಯ ಮೆಷಿನಿನ ಆಟಗಳಿದ್ದವು. ಇಲ್ಲಿ ಟೋರಾ ಶಿಪ್, ಡ್ರ್ಯಾಗನ್ ಟ್ರೈನ್, ಟೋರಾ ಡ್ಯಾನ್ಸಿಂಗ್ ಚೇರ್ ಹೀಗೆ ಹಲವಾರು ಟೋರಾ ಮೆಷಿನ್ಗಳು ಆಟವಾಡಲಿದ್ದವು. ಸುಮ್ಮನೆ ಈ ಆಟನ ಆಡಿದೆ. ಗೊತ್ತು ನನಗೆ ಯಾವತ್ತೂ ಆ ಫಸ್ಟ್ ಲೈನಲ್ಲಿರೋ ಐಟಮ್ ಬಿಟ್ಟರೆ ಯಾವುದು ಸಿಕ್ಕಿಲ್ಲ ಅಂತ. ಈ ಸಲನೂ ಅದೇ ಥರನೇ ಆಯಿತು. ನೋಡಿ ಏನು ಸಿಕ್ಕಿದೆ ಅಂತ ನೋಡಿ ನೀವೇ. ನಮ್ಮ ಚಾನಲಲ್ಲಿ ಅಪರೂಪಕ್ಕೆ ಒಂದೊಂದು ರೆಸಿಪಿ ಮಾಡ್ತೀನಲ್ಲ, ಅದಕ್ಕೆ ಬೇಕಾಗಿರೋ ಒಂದು ಐಟಮ್ ನನಗೆ ಸಿಕ್ತು. ನೋಡಿ, ಪ್ಲೇಟ್ ನೋಡಿ, ನಮಗೆ ರೆಸಿಪಿ ಮಾಡೋದಕ್ಕೆ ಸಿಕ್ತು ಪ್ಲೇಟ್. ಬನ್ನಿ ಇನ್ನಷ್ಟು ಜಾಲಿ ರೈಡ್ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಟೋರಾ ಶಿಪ್ ಇದೆ. ಈ ಎದುರುಗಡೆ ಮತ್ತು ಹಿಂದ್ಗಡೆ ಡ್ರ್ಯಾಗನ್ನ ಮುಖ ಹಾಕ್ಕೊಂಡಿದ್ದಾರೆ. ಈ ಟೋರಾ ಶಿಪ್ ತುಂಬ ವೇಗವಾಗಿ ಹೋಗುವಾಗ ಜನರೆಲ್ಲ ಕೂತ್ಕೊಂಡು ಕಿರ್ಚಾಡ್ತಾರೆ.
ಇಲ್ಲಿ ನೋಡಿ ಮಕ್ಕಳಿಗಾಗಿ ಜೀಪ್ ರೈಡ್ ಇದೆ. ಇಲ್ಲಿ ನೋಡಿ ಡ್ಯಾನ್ಸಿಂಗ್ ಚೇರ್. ನಮ್ಮ ಗ್ಯಾನ್ ಈಗ ಡ್ರ್ಯಾಗನ್ ಟ್ರೈನ್ ರೈಡ್ ಹೋಗಿ ಬರೋಣ ಅಂತ ಹೇಳ್ತಿದ್ದಾನೆ. ನಾವೀಗ ಡ್ರ್ಯಾಗನ್ ಟ್ರೈನಲ್ಲಿ ಕೂತ್ಕೊಳ್ತಿದ್ದೇವೆ. ನಮ್ಮ ಎಡಬದಿಯಲ್ಲೇ ಡ್ಯಾನ್ಸಿಂಗ್ ಚೇರ್ ಇದೆ. ಜನರು ಅದರ ಮೋಜು ತೆಗೆದುಕೊಳ್ತಿದ್ದಾರೆ. ಈ ಡ್ಯಾನ್ಸಿಂಗ್ ಚೇರ್ ಇದೆಯಲ್ಲ, ಇದು ತುಂಬ ವೇಗವಾಗಿ ಹೋಗುತ್ತದೆ ಮತ್ತು ಇದು ಯಾವ ಡೈರೆಕ್ಷನಲ್ಲಿ ತಿರುಗ್ತದೆ ಅಂತ ಗೊತ್ತಾಗೋದಿಲ್ಲ. ಸೊ ಇದು ಎಡ ಬಲ ಹಾಗೇ ತಿರುಗ್ತಾ ಇದೆ. ನಾವು ರೈಡಿಗೆ ಕಾಯ್ತಾ ಇದ್ದೇವೆ. ಓಹ್ ನೋಡಿ, ನಮ್ಮದು ಡ್ರ್ಯಾಗನ್ ಟ್ರೈನ್ ಸ್ಟಾರ್ಟ್ ಆಯಿತು. ಬನ್ನಿ ಒಂದು ಜಾಲಿ ರೈಡ್ ಹೋಗ್ಕೊಂಡು ಬರೋಣ. ಕೆಲವೊಂದು ಪ್ಲೇಸಲ್ಲಿ ಇದು ತುಂಬ ಫಾಸ್ಟಾಗಿ ಹೋಗ್ತಿದೆ. ಇಬ್ಬರು ಜಾಲಿ ರೈಡ್ ಮಾಡ್ತಿದ್ದೇವೆ. ಗ್ಯಾನ್ ತುಂಬ ಇಷ್ಟಪಡ್ತಿದ್ದಾನೆ. ಗೊತ್ತಿಲ್ಲ ಎಷ್ಟು ರೌಂಡು ಇದನ್ನು ಹೊಡಿಸ್ತಾರಂತ. ಈಗಲೇ 12ರಿಂದ 13 ಸುತ್ತು ಹೊಡೆದಿದ್ದಾರೆ. ಇನ್ನೂ ರೈಡ್ ಮುಗ್ದಿಲ್ಲ, ಇನ್ನೂ ಸುತ್ತು ಹೊಡಿಸ್ತಾನೇ ಇದ್ದಾರೆ. ಎಷ್ಟೊತ್ತು ಹೊಡಿತಾರೆ ಅಂತ ಗೊತ್ತಿಲ್ಲ. ನೋಡಿ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ. ಓಹ್, ಕೊನೆಗೂ ರೈಡ್ ಸ್ಟಾಪ್ ಆಯಿತು. ಗ್ಯಾನ್ ತುಂಬ ಎಂಜಾಯ್ ಮಾಡಿದ್ದಾನೆ. ರೈಡ್ ತುಂಬ ಜಾಲಿ ಆಗಿತ್ತು. ನೋಡಿ, ಇದುವೇ ಡ್ರ್ಯಾಗನ್ ಜಾಲಿ ರೈಡ್. ಕೊನೆಗೂ ನಾವು ಜಾಲಿ ಎಂಜಾಯ್ ಮಾಡಿದ್ದೇವೆ. ನೋಡಿ ಅಲ್ಲಿ ಹುಡುಗರು ಫುಟ್ಬಾಲ್ ಆಡ್ತಿದ್ದಾರೆ. ಮೈದಾನದ ಪಕ್ಕದಲ್ಲೇ ಫುಟ್ಬಾಲ್ ಗ್ರೌಂಡ್ ಇದೆ ಚಿಕ್ಕದು. ವಾ, ಸೆಕೆ ಮಾರೆ ಇಲ್ಲಿ.